ಸ್ಪಂದನ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇವೆ. ಸಿರಿಕುಮಾರ ದೈವಳ ಕಂಬಳ ಅನ್ನೋದು ಒಂದು ಸಾಂಪ್ರದಾಯಿಕ ಬಹಳಷ್ಟು ಇತಿಹಾಸವುಳ್ಳಂತಹ 800 ವರ್ಷಗಳ ಇತಿಹಾಸವುಳ್ಳಂತಹ ಕಂಬಳ. ಅದು ಎಲ್ಲಿ ಅಂತ ಕೇಳಿದರೆ ಕೊಡವೂರು ಗ್ರಾಮದ ಕಂಬಳ ಕಟ್ಟದಲ್ಲಿ ನಡೆಯುವಂತಹ ಸಿರಿಕುಮಾರ ದೈವಳ ಕಂಬಳ. ಸಿರಿಕುಮಾರ ದೈವಳ ಕಂಬಳ ಒಂದು ಇತಿಹಾಸ ಎಂಚಾಗೊಂಡದು ಒಂದು ದೈವಾರಾಧನೆ ಕಂಬಳ ಐಕು ಮಸ್ತ್ ಕಟ್ಟುಕಟ್ಟಲೆ ಉಂಟು. ಸಿರಿಕುಮಾರ ದೈವಳ ಕಂಬಳ ಅಂತ ಬರ್ನಾಗ ಸಿರಿ ಬೊಕ್ಕ ಕುಮಾರರಿಗೆ ಸಂಬಂಧಪಟ್ಟಿನ ಚಿತ್ತಿನ ದೈವಾರಾಧನದ ಒಂದು ಆರಾಧನದ ರೂಪ ಆರಾಧನೆ ರೂಪ ಪಂಡ ನಮ್ಮ ಕೊರಂಗ ಜನಾಂಗದಾಗಲಿ ಅಗಲಿ ನಿಂಗಲು ದುಂಬುದಿವಿ ಒಂದು ಪಂಡ ಅಗಲನ ಮುತ್ತುವರ್ಜಿರ ಅಗಲ ಅಗತ್ಯ ಮೂಡಲ್ಪ ಆ ದರ್ಶನ ದುಂಬಿನಾಣಿ ಪನಿಕುಲ್ಲನ ಲೆಸ ಹತ್ತಿನ ಅಪ್ಪೇನು ಲೆಸ ಹರ್ಪಿ ಲೆಸ ಹತ್ತದ ಮೂಲು ತನ್ನ ಒಟ್ಟಿಗೊಪ್ಪು ಮದ್ದಿಂತ ಕಂಬಳ ಸೇವೆ ಅದು ಪೂರ ಅವನ ಅಂಚನೆ ಪೋನಾಗ ಪೋದು ಬುಡ್ಪಿನ 800 ವರ್ಷಗಳ ಕಾಲ ಇತಿಹಾಸ ಇರುವಂತಹ ಸಿರಿಕುಮಾರ ದೈವಳ ಕಂಬಳ ವಿಶೇಷ ಕಾರ್ಯಕ್ರಮ ಸ್ಪಂದನ ಟಿವಿ ವಾಹಿನಿಯಲ್ಲಿ ಗುರುವಾರ ರಾತ್ರಿ 8 ಗಂಟೆಗೆ ಸರಿಯಾಗಿ.